ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿಯಿಂದ ಸಾಕಷ್ಟು ಆರೋಗ್ಯ ಸಂಬಂಧಿತ ಮಾಹಿತಿಗಳನ್ನು ಪಡ್ಕೊಳ್ತಾ ಬಂತೇವೆ. ಇವತ್ತು ಕ್ಷಾರ ಹಾಗೆಯೇ ಕ್ಷಾರ ಸೂತ್ರ ಇದರ ಬಗ್ಗೆ ಇದರ ಉಪಯೋಗವೇನು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಶಲ್ಯತಂತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಭಾಷ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಹತ್ರ ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಈ ಒಂದು ಕ್ಷಾರಕರ್ಮ ಅಥವಾ ಕ್ಷಾರ ಸೂತ್ರ ತುಂಬಾ ಪ್ರಚಲಿತದಲ್ಲಿರುವಂತಹ ಒಂದು ವಿದ್ಯಮಾನ ಅಂತಲೇ ಹೇಳ್ಬೋದು ಈಗಿನ ವಿದ್ಯಮಾನದಲ್ಲಿ. ಸೊ ಈ ಒಂದು ಕ್ಷಾರ ಅಂದ್ರೆ ಏನು ಅನ್ನುವಂಥದ್ದು ಸರ್? ನೋಡಿ, ಈ ಕ್ಷಾರ ಅಂತ ಹೇಳುವುದು ಸುಶ್ರುತ ಸಂಹಿತೆಯಲ್ಲಿ 2500 ವರ್ಷಗಳ ಹಿಂದೆ, ಬಿಫೋರ್ ಕ್ರೈಸ್ಟ್ 2500 ವರ್ಷಗಳ ಹಿಂದೆ ಸುಶ್ರುತ ಸಂಹಿತೆ ಇರ್ಬೋದು, ಇನ್ನಿತರ ಸಂಹಿತೆಗಳಲ್ಲಿ ತುಂಬಾ ಸುಂದರವಾಗಿ ಅದನ್ನು ವಿವರಿಸಿದ್ದಾರೆ. ಈ ಕ್ಷಾರ ಅಂತ ಹೇಳಿದ್ರೆ, ಈಗ ನಮ್ಮ ಸಂಹಿತೆಯಲ್ಲಿ ಇದನ್ನು ಹೇಗೆ ಉಲ್ಲೇಖಿಸಲಾಗುತ್ತದೆ ಅಂತ ಹೇಳಿದ್ರೆ, ತತ್ರ ಕ್ಷಣನಾದ್ವಾ ಕ್ಷಾರ ಅಂದ್ರೆ ಅದು ಅತ್ಯಲ್ಪ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ನೀಡಬಲ್ಲದು. ಅಂದ್ರೆ ಈ ಕ್ಷಾರವನ್ನು ನಾವು ಒಂದು ಡಿಸೀಸ್ಗೆ ಒಂದು ಗ್ರೋತ್ ಇರ್ಬೋದು, ಯಾವುದು ಅಪ್ಲೈ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ವಿದಿನ್ ಸಮ್ ಮಿನಿಟ್ಸ್ ನಮಗೆ ಅದರದ್ದು ರಿಸಲ್ಟ್ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತ ಹೇಳಿದರೆ, ಈಗ ಒಂದು ಸಣ್ಣ ಒಂದು ಒಂದು ಕಜ್ಜಿ ಥರ ಏನಾದರೂ ಒಂದು ಸ್ಕಿನ್ ಡಿಸೀಸ್ ಏನಾದರೂ ಅದಕ್ಕೆ ಹಚ್ಚಿದ ಕೂಡಲೇ ವಿದಿನ್ 1 ಮಿನಿಟ್ಸಲ್ಲಿ ಅದು ಕಿತ್ತೋಗ್ತದೆ. ಸ್ವಲ್ಪ ಕಿತ್ತೋಗುತ್ತೆ, ಆಮೇಲೆ ಸ್ಲೋ ಆಗಿ ಅದು ಡ್ರೈ ಆಗಿ ಅದು ಸ್ಲಫ್ ಔಟ್ ಅದು ಕಿತ್ತುಕೊಂಡು ಹೋಗ್ತದೆ. ಇದರಿಂದಾಗಿ ಇದು ತುಂಬ ಇನ್ಸ್ಟ್ಯಾಂಟ್ ರಿಲೀಫ್, ಅಂದರೆ ಅತ್ಯಂತ ಫಾಸ್ಟ್ ಆಗಿ ಇದು ಕೆಲಸವನ್ನು ಮಾಡ್ತದೆ. ಇದಕ್ಕಾಗಿ ಇದನ್ನು ಕ್ಷಣನಾದ್ವಾ ಅಂತ ಹೇಳಿದ್ದಾರೆ. ಈ ಕ್ಷಾರವನ್ನು ಹೇಗೆ ಮಾಡುವುದಂತ ಹೇಳಿದರೆ ಅದೊಂದು ದೊಡ್ಡ ಪ್ರೊಸೀಜರ್ ಇದೆ. ಅದಕ್ಕೆ ಬೇಕಾಗಿ ನಾವು ಈ ತುಂಬ ಗಿಡಮೂಲಿಕೆಗಳು ಲಭ್ಯವಿದೆ. ಅದಕ್ಕೆ ಕ್ಷಾರ ಗುಣಗಳಿರುವಂತಹ ಗಿಡಮೂಲಿಕೆಗಳೇ ಆಗಬೇಕು. ಎಲ್ಲ ಗಿಡಮೂಲಿಕೆಗಳಿಂದ ಅದನ್ನು ತಯಾರು ಮಾಡಲಿಕ್ಕೆ ಆಗಲ್ಲ. ಮತ್ತೊಂದು, ಅದನ್ನು ಎಲ್ಲರಿಗೂ ಮಾಡಲಿಕ್ಕೆ ಆಗಲ್ಲ. ಅದು ಮಾರ್ಕೆಟಲ್ಲಿ ಹಂಗೆ ಸಿಗುವಂತಹದ್ದು ಮೆಡಿಸಿನ್ ಅಲ್ಲ. ಈಗ ತುಂಬ ಮೆಡಿಸಿನ್ಗಳಿರ್ಬೋದು, ಆಯುರ್ವೇದ ಮಾತ್ರೆಗಳಿರ್ಬೋದು, ಇಲ್ಲ ಅದು ಮೆಡಿಸಿನ್ ಅದು ನಿಮಗೆ ಸಿಗುತ್ತೆ. ಆದರೆ ಇದನ್ನು ಇದರಲ್ಲಿ ಎಕ್ಸ್ಪರ್ಟ್ ಯಾರಿದ್ದಾರೆ ಕ್ಷಾರವನ್ನು ಅವರೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಬೇಕಾಗುವಂತಹ ಕೆಲವು, ಅದನ್ನು ನಾನೊಂದು ಸೂಕ್ಷ್ಮವಾಗಿ ಹೇಳ್ತೀನಿ ಹೇಗೆ ಪ್ರಿಪೇರ್ ಮಾಡೋದಂತ. ಇದಕ್ಕೆ ಬೇಕಾಗುವಂತಹ ಮುಖ್ಯವಾದಂತಹ ಒಂದು ಗಿಡ ಮೂಲಿಕೆಗಳಲ್ಲಿ ನಾವು ಹೇಳುವಂಥದ್ದು ಒಂದು ಅಪಮಾರ್ಗ ಅಂತ ಹೇಳ್ತೇವೆ, ಉತ್ತರಣೆ ಅಂತ ಹೇಳ್ತೇವೆ, ಅಪಮಾರ್ಗ. ಮತ್ತೆ ಕಳ್ಳಿ ಅಂತ ಗೊತ್ತಿರ್ಬೋದು ನಿಮಗೆ, ಲೇಟೆಕ್ಸ್ ಹಾಲು ಬರುವಂಥದ್ದು ಒಂದು ಕಳ್ಳಿ, ಅದಕ್ಕೆ ನಾವು ಸ್ನುಹಿ ಅಂತ ಹೇಳ್ತೇವೆ. ಆಮೇಲೆ ಸಪ್ತಪರ್ಣ, ನಾವು ಆಟಿ ಅಮಾಶೆ ಕಷಾಯ ಕುಡಿತೇವೆ ಅದರದ್ದು, ಅದು ಪಾಲೆ ಮರ ಅಂತ ಹೇಳ್ತೇವೆ. ಹೌದು, ಈ ಸಪ್ತಪರ್ಣ ಇರ್ಬೋದು. ಆಮೇಲೆ ಆರಗ್ವದ ಅಂತ ಹೇಳ್ತೇವೆ, ಆರಗ್ವದ ಅಂತ ಒಂದು ಇದು ಇದೆ. ಆಮೇಲೆ ಇನ್ನೊಂದು ಅತ್ತಿಮರ ಅಂದ್ರೆ ಉದುಂಬರ. ಇದೆಲ್ಲ ಗಿಡ ಸಸ್ಯ ಸಂಪನ್ಮೂಲಗಳಿಂದ ಈ ಕ್ಷಾರವನ್ನು ನಾವು ಪ್ರಿಪೇರ್ ಮಾಡ್ತೇವೆ. ಸೊ ಈ ಎಲ್ಲ ಗಿಡಗಳು ಕ್ಷಾರದ ಗುಣ ಇರುವಂತಹ ಗಿಡಗಳು. ಸೊ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ, ಈ ಎಲ್ಲ ಗಿಡಗಳನ್ನು ಅದರದ್ದು ಬೇಕಾಗುವಂತಹ ಅದರದ್ದು ಪಾರ್ಟ್ಸ್ಗಳನ್ನು ನಾವು ತಂದು ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಸಣ್ಣಗೆ ತುಂಡು ಮಾಡಿ ಆಮೇಲೆ ಅದನ್ನು ಒಣಗಿಸಬೇಕು. ಆಮೇಲೆ ಒಣಗಿಸಿ ಅದನ್ನು ಒಂದು ಒಳ್ಳೆಯ ಜಾಗದಲ್ಲಿ ಅದಕ್ಕೆ ಬೆಂಕಿಯನ್ನು ಕೊಟ್ಟು ಅದರಿಂದ ನಾವು ಬೂದಿ ಕಲೆಕ್ಟ್ ಮಾಡಬೇಕು. ಆ ಬೂದಿ ಕಲೆಕ್ಟ್ ಮಾಡ್ತೇವಲ್ಲ, ಆ ಬೂದಿ ಕಲೆಕ್ಟ್ ಮಾಡಿದ್ರೆ ಕಸಗಡ್ಡಿಗಳನ್ನೆಲ್ಲದರಿಂದ ತೆಗೆದು ಅದಕ್ಕೆ 6 ಪಟ್ಟು ನೀರು ಹಾಕಬೇಕು. ಈಗ ಒಂದು 500 ಗ್ರಾಮ್ ತಗೊಂಡ್ರೆ 3 ಲೀಟರ್ ನೀರು, 3 ಲೀಟರ್ ನೀರು ಹಾಕಿ ಅದನ್ನೊಂದು ಶುದ್ಧವಾದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಶೋಧಿಸ್ಬೇಕು. ಅದರಲ್ಲಿ 21 ಸಲ, ಒಂದ್ಸಲ ಅಲ್ಲ 21 ಸಲ ಶೋಧಿಸ್ಬೇಕು. ಶೋಧವಾದ ನೀರು ಬೂದಿಯನ್ನೆಲ್ಲ ಅದು ಅದರಲ್ಲಿ ವೇಸ್ಟ್ ಆಗುತ್ತೆ. ಚಂದ ಇದು ಮಾಡಿಕೊಂಡು ಒಂದು ನೀರು ಅದರಲ್ಲಿ ಕ್ಷಾರ ಜಲ, ಆ ನೀರು ಶೇಖರಣೆ ಆಗುತ್ತಲ್ಲ, ಆ ನೀರು ಗೋಮೂತ್ರದ ಥರ ಇರುತ್ತೆ, ಅದು ಕಲರ್ ಆಮೇಲೆ ಸಿಗುವಂಥದ್ದು. ಅದನ್ನು ಆಮೇಲೆ ಬಿಸಿ ಮಾಡುವುದು. ಅದನ್ನು ಬಿಸಿ ಮಾಡಿ ಅದನ್ನು 1/3 ಪಾರ್ಟ್, ಈಗ 3 ಲೀಟರ್ ಬಿಸಿ ಮಾಡಿ 1/3 ಪಾರ್ಟ್ ಅಲ್ಲಿವರೆಗೆ ಬಿಸಿ ಮಾಡುವಾಗ ಒಂದು ಎಣ್ಣೆ ಥರ ಅದೊಂದು ಗೋಮೂತ್ರ ಥರ ಆಗುತ್ತೆ. ಅದನ್ನು ನಾವು ಮೃದುಕ್ಷಾರ ಅಂತ ಹೇಳ್ತೇವೆ. ಈ ಮೃದುಕ್ಷಾರವನ್ನು ನಾವು ಇಂಟರ್ನಲ್ಲಿ ಆಗಿ ತಗೊಳ್ಳಿಕ್ಕೆ ಯೂಸ್ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಈಗ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು ಅಂತ ಹೇಳ್ತೇವೆ, ಲೈಮ್ ಸ್ಟೋನ್. ಆ ಲೈಮ್ ಸ್ಟೋನ್ ಅನ್ನು ಬಿಸಿ ಮಾಡಿ ಚಂದ ಬಿಸಿ ಮಾಡಿ ಅದು ಒಳ್ಳೆ ಕಾದ ಮೇಲೆ ಅದನ್ನು ಅದಕ್ಕೆ ಹಾಕುವುದು. ಯಾವುದಕ್ಕೆ? ಈ ಕ್ಷಾರ ಜಲಕ್ಕೆ ಹಾಕುವಂಥದ್ದು. ಹಾಕಿ ಸ್ವಲ್ಪ ಹೊತ್ತು ಇನ್ನೂ ಪುನಃ ಅದನ್ನು ಇಳಿಸಬೇಕಾಗುತ್ತೆ. ಅದನ್ನೊಂದು ಮಧ್ಯಮ ಕ್ಷಾರ ಅಂತ ಹೇಳ್ತೇವೆ. ಅದರ ಉಪಯೋಗ ಕೂಡ ಇದೆ. ಆಮೇಲೆ ಚಿತ್ರಮೂಲ ಅಂತ ಒಂದು ಉಂಟು ಗಿಡ, ಚಿತ್ರಮೂಲ, ತುಂಬಾ ಉಷ್ಣ, ಅದು ಚಿತ್ರಮೂಲ ಅಂತ ಗಿಡ. ಅದರದ್ದು ಪೇಸ್ಟ್ ತಗೊಂಡು ಅದಕ್ಕೆ ಆ್ಯಡ್ ಮಾಡಿ ಪುನಃ ಅದನ್ನು ಕಾಯಿಸಬೇಕು. ಕಾಯಿಸಿಲ್ಲ, ಕೊನೆಯದಾಗಿ ನಿಮಗೆ ಪೇಸ್ಟ್ ತರ ಒಂದು ಸುಣ್ಣದ ತರ ಪೇಸ್ಟ್ ಸಿಗುತ್ತೆ.
ಅದರದ್ದು pH ಅಂತ pH ವ್ಯಾಲ್ಯೂ ಯಾವಾಗಲೂ ನಮಗೆ ತೀಕ್ಷ್ಣ ಕ್ಷಾರ, ಅದು ಲಾಸ್ಟ್ಗೆ ಬರುವಂಥದ್ದು ತೀಕ್ಷ್ಣ ಕ್ಷಾರ. ಇದನ್ನು ನಾವು ತುಂಬ ಕಡೆಯಲ್ಲಿ ಯೂಸ್ ಮಾಡುವಂಥದ್ದು. ಈ ತೀಕ್ಷ್ಣ ಕ್ಷಾರದ pH ಯಾವಾಗಲೂ 13ರಿಂದ ಮೇಲೆ ಬೇಕು ನೋಡಿ. 7 ನ್ಯೂಟ್ರಲ್, 7ಕ್ಕಿಂತ ಕೆಳಗೆ ಅಸಿಡಿಕ್, 7ಕ್ಕಿಂತ ಮೇಲೆ ಅಲ್ಕಲೈನ್. ಸೊ ಇದ್ರದ್ದು ನಮ್ಮ pH ವ್ಯಾಲ್ಯೂ 13ರಿಂದ ಮೇಲೆ ಇದ್ರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಈಗ ನಮ್ಮ ಡಿಸೀಸ್ಗಳಲ್ಲಿ ಇಲ್ದಿದ್ರೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಬೇಗ ಅದು ಬರ್ನ್ ಆಗಿ ಹೋಗುದಿಲ್ಲ ಪಾರ್ಟ್ಗಳು. ಅದಕ್ಕೆ 13ರಿಂದ ಮೇಲೆ ಇರಬೇಕಾಗುತ್ತೆ ಯಾವುದು ಇದರದ್ದು pH. ಸೊ ಅದನ್ನು ನಾವು ಆಲ್ಕಲಿ, ಕಾಸ್ಟಿಕ್ ಆಲ್ಕಲಿ ಅಂತ ಹೇಳ್ತೇವೆ. ಸೊ ಇದು ನಾವು ಕ್ಷಾರವನ್ನು ಪ್ರಿಪೇರ್ ಮಾಡುವಂತಹ ಒಂದು ಬಗೆ. ಇದಕ್ಕೆಲ್ಲ ಬೇಕಾದಂಥ ಔಷಧಿಗಳದ್ದು ಮುಖ್ಯವಾಗಿ ಅಪಮಾರ್ಗ ಉತ್ತರಣೆ, ಕಳ್ಳಿ, ಆಮೇಲೆ ಸಪ್ತಪರ್ಣ, ನಾನು ಪಾಲೆಮರ್ ಅಂತ ಹೇಳಿದೆ, ಇದೆಲ್ಲ ಇದಕ್ಕೆ ಬೇಕಾಗುವಂತಹ ಔಷಧಿಗಳು. ಇದು ಕ್ಷಾರ. ಇದರಲ್ಲಿ ಬೇರೆ ಬೇರೆ ವಿಧಗಳಿವೆ. ಇದು ಪ್ರಾಥಮಿಕವಾಗಿ ನಮಗೆ ಮೂಲಭೂತವಾಗಿ ಗೊತ್ತಿರಬೇಕು ಅಂಶ, ಹೇಗೆ ನಾವು ಕ್ಷಾರವನ್ನು ಪ್ರಿಪೇರ್ ಮಾಡಬಹುದಂತ. ಎಸ್ ಡಾಕ್ಟರ್, ಕ್ಷಾರ ಅಂದ್ರೆ ಏನು, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನು ಈ ಒಂದು ಕ್ಷಾರದಲ್ಲಿ ಏನಾದರೂ ಟೈಪ್ಸ್ ಇದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಹೌದು ಮೇಡಮ್, ಅಂದ್ರೆ ಈ ಕ್ಷಾರದಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಅದು ಅಕಾರ್ಡಿಂಗ್ ಟು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಇದೆ. ಒಂದು ಮೃದು ಕ್ಷಾರ, ಮಧ್ಯಮ ಕ್ಷಾರ, ತೀಕ್ಷ್ಣ ಕ್ಷಾರ. ಮೃದು ಅಂತ ಹೇಳಿದ್ರೆ ಸ್ವಲ್ಪ ಪವರ್ ಅದರದ್ದು ಲೈಟ್, ಮಧ್ಯಮ ಅಂತ ಹೇಳಿದ್ರೆ ಮೀಡಿಯಂ, ಮತ್ತೆ ತೀಕ್ಷ್ಣ ಕ್ಷಾರ. ಇದು 3 ಟೈಪ್ಸ್ ಬರುತ್ತೆ ಇದರಲ್ಲಿ. ಒಂದು ಇನ್ನೊಂದು ಕ್ಲಾಸಿಫಿಕೇಶನ್ ನೋಡಿದ್ರೆ ಇದರಲ್ಲಿ ಪುನಃ 2 ಕ್ಲಾಸಿಫಿಕೇಶನ್. ಒಂದು ಪಾನೀಯ ಕ್ಷಾರ, ಮತ್ತೊಂದು ಪ್ರತಿಸಾರಣೀಯ ಕ್ಷಾರ. ಪಾನೀಯ ಕ್ಷಾರ ಅಂತ ಹೇಳಿದ್ರೆ ಇಂಟರ್ನಲ್ ಆಗಿ ಆ ಜಲವನ್ನು ತೆಕ್ಕೊಂಡು ಕೆಲವು ಡಿಸೀಸ್ಗಳಲ್ಲಿ. ಪ್ರತಿಸಾರಣ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮಾಡುವಂಥದ್ದು. ಈಗ ಬೇರೆ ಬೇರೆ ಅದು ಹೇಳ್ತೀನಿ ನಾನು ಮುಂದಕ್ಕೆ. ಬೇರೆ ಬೇರೆ ಸ್ಕಿನ್ ಡಿಸೀಸ್ ಇರ್ಬೋದು, ಬೇರೆ ಬೇರೆ ಏನೋರೆಕ್ಟಲ್ ಪ್ರಾಬ್ಲಮ್ಸ್, ಗುದವ್ಯಾಧಿಗಳು, ಅದಕ್ಕೆ ಹಚ್ಚುವಂಥದ್ದು. ಇದು ಪ್ರತಿಸಾರಣೀಯ ಕ್ಷಾರ. ಇದು ಈ ರೀತಿಯಲ್ಲಿ ನಾವು ಟೈಪ್ಸ್ ಬರುತ್ತೆ. ಆಮೇಲೆ ಕ್ಷಾರ ಸೂತ್ರ ಅಂತ ಇದೆ. ಈ ಕ್ಷಾರ ಸೂತ್ರ ಅಂತ ಹೇಳಿದ್ರೆ ಈ ನಾವು ಪ್ರತಿಸಾರಣೀಯ ಕ್ಷಾರ ಅಂತ ಹೇಳಿದೆಲ್ಲ ತೀಕ್ಷ್ಣ, ಅದನ್ನೊಂದು ಥ್ರೆಡ್ಗೆ ಅಪ್ಲೈ ಮಾಡಿ ಅದನ್ನು ಉಪಯೋಗಿಸುವಂಥದ್ದು. ಸೊ ಈ ರೀತಿಯಲ್ಲಿ ಮೃದು, ಮಧ್ಯಮ, ತೀಕ್ಷ್ಣ, ಪ್ರತಿಸಾರಣೀಯ, ಪಾನೀಯ, ಹೀಗೆ ಇದನ್ನು ನಾವು ಡಿವೈಡ್ ಮಾಡಬಹುದು. ಹೌದು. ಎಸ್ ಡಾಕ್ಟರ್, ಅದರ ಒಂದು ಟೈಪ್ಸ್ ಬಗ್ಗೆ ಹೇಳಿದ್ರಿ, ಕ್ಷಾರ ಅನ್ನುವಂಥದ್ರ ಟೈಪ್ಸ್ ಬಗ್ಗೆ ಹೇಳಿದ್ರಿ. ಇನ್ನೊಂದು ಯಾವೆಲ್ಲ ರೋಗಿಗಳಿಗೆ ಕೊಡ್ಬೋದು ಇದನ್ನು ಕ್ಷಾರವನ್ನು ಅನ್ನುವಂಥದ್ದು ಡಾಕ್ಟರ್? ಈಗ ಪ್ರತಿಸಾರಣೀಯ ಕ್ಷಾರ ಅಂತ ಹೇಳಿದ್ರೆ ನಾನು ಹೇಳಿದೆ ಆಲ್ರೆಡಿ. ನಾವು ಈ ಕ್ಷಾರವನ್ನು ಒಂದು ಪರ್ಟಿಕ್ಯುಲರ್ ಡಿಸೀಸ್ಡ್ ಪಾರ್ಟ್, ರೋಗ ಇರುವಂತಹ ಸ್ಥಳಕ್ಕೆ ನಾವು ಅದನ್ನು ಅಪ್ಲೈ ಮಾಡುವಂಥದ್ದು, ಅದನ್ನು ಪ್ರತಿಸಾರಣೀಯ ಕ್ಷಾರ ಅಂತ ಹೇಳ್ತೇವೆ. ಇದನ್ನು ನಾವು ತುಂಬಾ ವೆರೈಟಿ ಆಫ್ ಡಿಸೀಸ್ ಅಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಈಗ ನಾವು ಗುದವ್ಯಾಧಿಗಳಿಗೆ ಸಂಬಂಧಪಟ್ಟರೆ, ಏನೋರೆಕ್ಟಲ್ ಡಿಸೀಸಸ್, ಗುದವ್ಯಾಧಿಗಳಿಗೆ ಸಂಬಂಧಪಟ್ಟರೆ ಇದನ್ನು ಮೂಲವ್ಯಾಧಿ ಅಂತ ಹೇಳಿದಿರಿ. ಮೂಲವ್ಯಾಧಿಗಳಲ್ಲಿ 2nd ಡಿಗ್ರಿ ಹೆಮರಾಯ್ಡ್ಸ್ ಅಂತ ಬರ್ತದೆ. ಅಂದ್ರೆ ಅದು ಒಳಗಡೆ ಇರ್ತದೆ, ಮೂಲವ್ಯಾಧಿಯ ಒಂದು ಇದು ಒಳಗಡೆ ಇರ್ತದೆ. ಅದಕ್ಕೆ ನಾವು ಅನಸ್ತೇಷಿಯಾ ಕೊಟ್ಟು ಮಾಡಬಹುದು. ವಿದೌಟ್ ಅನಸ್ತೇಷಿಯಾ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಪ್ರೊಕ್ಟೋಸ್ಕೋಪಿ ಅಂತ ಹೇಳ್ತೇವೆ. ಉದವಾಗವನ್ನು ವೀಕ್ಷಿಸುವಂತಹ ಒಂದು ಯಂತ್ರ ಇದೆ ನಮ್ಮಲ್ಲಿ. ಅದರಲ್ಲಿ ಸ್ಲಿಟ್ ಪ್ರೊಕ್ಟೋಸ್ಕೋಪಿ ಅಂತ ಬರುತ್ತೆ. ಅದರಲ್ಲಿ ಚೆನ್ನಾಗಿ ಅದು ನಮಗೆ ಕಾಣಲ್ಪಡುತ್ತದೆ. ಅದನ್ನು ಹಾಕುವುದರ ಮೂಲಕವಾಗಿ ಅದಕ್ಕೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಲಿಕ್ಕೂ ಕೂಡ ಇದು ಉಂಟು, ತೀಕ್ಷ್ಣ ಉಂಟು. ಇದರ pH 13ರಿಂದ ಮೇಲೆ ಉಂಟಲ್ಲ, ಅದು ಹಾಕಿದ ತಕ್ಷಣ 1 ನಿಮಿಷ ಇಡ್ಲಿಕ್ಕೆ. ನೀವು ಒಂದು ಹಾಕಿದ ತಕ್ಷಣ ಆ ಬ್ಲೂಯಿಶ್ ರೆಡ್ ಇದ್ದಂತಹ ಪೈಲ್ ಮಾಸ್ 1 ನಿಮಿಷದಲ್ಲಿ ಕಪ್ಪು ಜಂಬೂ ವರ್ಣಫಲ ಅಂದ್ರೆ ಜಂಬೂ ನೇರಳೆಯ ಬಣ್ಣಕ್ಕೆ ತಿರುಗ್ತದೆ. ಅದು 1 ನಿಮಿಷ ಆದ ಕೂಡಲೇ ನಾವು ಲೈಮ್ ವಾಟರ್, ನಿಂಬೆಯ ರಸವನ್ನು ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಹಚ್ಚಬೇಕು. ಅಂದ್ರೆ ನಾವು ನ್ಯೂಟ್ರಲೈಸ್ ಮಾಡುವಂಥದ್ದು. ಅಷ್ಟಾಗುವಾಗಲೇ ಅದು ಬರ್ನ್ ಆಗಿರ್ತದೆ. ಆ ಪಾರ್ಟ್ ಅದು ಸುತ್ತಮುತ್ತ ನಾವು ಕವರ್ ಮಾಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದು ಸುತ್ತಮುತ್ತಲಿನ ಜಾಗಕ್ಕೆ ಬಿದ್ದರೆ ಅಲ್ಲಿ ಕೂಡ ಬರ್ನ್ ಆಗ್ತದೆ. ಅದಕ್ಕೆ ನಾವು ಅದನ್ನು ಅಲ್ಲಿಗೆ ಹಾಕಿ 1 ನಿಮಿಷದಲ್ಲಿ ನಾವು ನಿಂಬೆ ರಸವನ್ನು ಹಾಕಿ ಅದನ್ನು ನ್ಯೂಟ್ರಲ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಮಧು ತೈಲ ಅಂತ ಉಂಟು, ಎಣ್ಣೆ, ಅದನ್ನು ಪ್ಯಾಕ್ ಮಾಡಿ ಇಡುವಂಥದ್ದು. ಎಸ್ ಡಾಕ್ಟರ್, ಈ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ರೋಗಿಗಳಿಗೆ ಈ ಒಂದು ಕ್ಷಾರವನ್ನು ಉಪಯೋಗಿಸಬಹುದು ಅನ್ನುವಂಥದ್ದು. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಡಾಕ್ಟರ್. ನಾನು ಈಗಲೇ ಹೇಳಿದೆ, 2nd ಡಿಗ್ರಿ ಹೆಮರಾಯ್ಡ್ಸ್ ಅಂದ್ರೆ ಒಳಗೆ ಇರುವಂತಹ ಮೂಲವ್ಯಾಧಿ, ಇದಕ್ಕೆ ಅದನ್ನು ಹಚ್ಚಬಹುದು ಅಂತ ಹೇಳಿದೆ. ಆಮೇಲೆ ಈ ಫಿಸ್ಟುಲೈನ್ ಏನು ಅಂತ ಒಂದು ಕಂಡೀಷನ್ ಇದೆ. ಆ ಫಿಸ್ಟುಲೈನ್ ಟ್ರ್ಯಾಕಿಗೆ ಕೆಲವೊಮ್ಮೆ ದೊಡ್ಡ ಟ್ರ್ಯಾಕ್ ಇರುತ್ತೆ. ಆಗ ಅದನ್ನು ಫಿಸ್ಟುಲೆಕ್ಟಮಿ ಮಾಡ್ತೇವೆ ನಾವು. ಫಿಸ್ಟುಲೆಕ್ಟಮಿ ಅಂತ ಹೇಳಿದ್ರೆ ಆ ಟ್ರ್ಯಾಕ್ ಅನ್ನು ಸಪರೇಟ್ ಮಾಡುವಂಥದ್ದು. ಅಲ್ಲಿಗೆ ಸಹ ಅದನ್ನು ಹಚ್ಚಬಹುದು. ಆ ಒಂದು ಫಿಸ್ಟುಲಾ ಟ್ರ್ಯಾಕ್ ಕೂಡ ನಾವು ಅದನ್ನು ಹಚ್ಚಬಹುದು. 2nd ಆಗಿ, ಫಸ್ಟ್ಗೆ ಮೂಲವ್ಯಾಧಿ ಆಯಿತು, ನಾನು ಫಿಸ್ಟುಲಕ್ಕೆ ಹಚ್ಚಬಹುದು. ಆಮೇಲೆ ಫಿಷರ್ ಇನ್ ಏನೋ
ಅಂತ ಕೇಳಿರ್ಬೋದು. ಸಾಮಾನ್ಯವಾಗಿ ಈಗ ಕಂಡುಬರುವಂತಹ ಒಂದು ಕಾಯಿಲೆ ಅದು ಫಿಶರ್ ಇನ್ ಏನು ಅಂತ ಹೇಳಿದ್ರೆ, ಅದರಲ್ಲಿ ಈಗ ಸಡನ್ ಆಗಿ ಆದ್ರೆ ಅದಕ್ಕೆ ಅಕ್ಯೂಟ್ ಫಿಶರ್ ಇನ್ ಏನು ಅಂತ ಹೇಳ್ತೇವೆ. ಆಮೇಲೆ ಕೆಲವೊಮ್ಮೆ ಅದು ಸಂಪೂರ್ಣವಾಗಿ ಗುಣಮುಖವಾಗುವುದಿಲ್ಲ, ಅದು ಕೆಲವೊಮ್ಮೆ ರಿಕರೆನ್ಸ್ ಆಗ್ತಾ ಇರ್ತದೆ, ಅದು ಮತ್ತೆ ಕ್ರಾನಿಕ್ ಫಿಶರ್ ಇನ್ ಏನು ಅಂತ ಆಗುತ್ತೆ. ಸೊ ಈ ಕಂಡೀಷನ್ ಅಲ್ಲಿ ಕೂಡ ಫಿಶರ್ನ ಬೇಸಿಗೆ, ಫಿಶರ್ ಅಂತ ಹೇಳಿದ್ರೆ ಈಗ ನಾವು ಇದು ಗುದ ನಾಳ ಇರುತ್ತೆ ನೋಡಿ, ಗುದದ ನಾಳ ಇರುತ್ತೆ, ಅದರದ್ದು ಈ ಎಂಡಲ್ಲಿ ಅಂದ್ರೆ ಗುದ ದ್ವಾರದ ಹತ್ರ ಒಂದು ಹರಿಯುವಂಥದ್ದು ಸಣ್ಣ ಟೇರ್ ಆಗುವಂಥದ್ದು, ಅದಕ್ಕೆ ನಾವು ಫಿಶರ್ ಅಂತ ಹೇಳುವಂಥದ್ದು. ಅದು ಕ್ರಾನಿಕ್ ಫಿಶರ್ ಇನ್ನೇನುವಾಗ ಅದರ ಬೇಸಿಗೆ ಕೂಡ ಇದನ್ನು ಹಚ್ಚಬಹುದು, ಯಾಕಂದ್ರೆ ಅಲ್ಲಿ ಕೆಲವೊಮ್ಮೆ ಸ್ಲಫ್ ಎಲ್ಲ ಇರ್ತದೆ, ಅಂದ್ರೆ ಅದು ಗುಣ ಆಗ್ತಾ ಬರುವುದಿಲ್ಲ, ಅದಕ್ಕೆ ಬೇಸಿಗೆ ಕೂಡ ಅದನ್ನು ಹಾಕ್ಬಹುದು, ಯಾವುದನ್ನು ನಮ್ಮ ಕ್ಷಾರವನ್ನು ಯೂಸ್ ಮಾಡಬಹುದು. ಹೀಗೆ ಫಿಶರ್ ಆಯಿತು, ಫಿಸ್ಟುಲಾ ಆಯಿತು, ಪೈಲ್ಸ್ ಆಯಿತು. ಇನ್ನೊಂದು ಕಂಡೀಷನ್ ಇದೆ, ಈ ಗುದನಾಳದ ಹಿಗ್ಗುವಿಕೆ. ಗುದನಾಳದ ಹಿಗ್ಗುವಿಕೆ ಅದನ್ನು ನಾವು ಇಂಗ್ಲಿಷಲ್ಲಿ ರೆಕ್ಟಲ್ ಪ್ರೊಲ್ಯಾಪ್ಸ್ ಆಲ್ ಏನಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ. ದೊಡ್ಡ ಕಂಡೀಷನ್, ಅಂದ್ರೆ ಗುದನಾಳ ಸಂಪೂರ್ಣವಾಗಿ ಹೊರಗೆ ಬರ್ತದೆ. ಅದರಲ್ಲಿ 2 ಟೈಪ್ ಇದೆ, ಪಾರ್ಷಿಯಲ್ ಪ್ರೊಲ್ಯಾಪ್ಸ್ ಅಂತ ಉಂಟು, ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಅಂತ ಇದೆ. ಪಾರ್ಷಿಯಲ್ ಅಂತ ಹೇಳಿದ್ರೆ ಸ್ವಲ್ಪ ಭಾಗ ಮಾತ್ರ ಬರುವಂಥದ್ದು, ಒಂದು 4 ಸೆಂಟಿಮೀಟರ್ ಒಳಗಡೆ. ಆಮೇಲೆ ಅದು ಸಂಪೂರ್ಣವಾಗಿ ಗುದನಾಳ ಹಿಗ್ಗಿದ್ರೆ ಅದು ಮತ್ತೆ ಒಳಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ. ಸೊ ಇಂಥ ಕಂಡೀಷನ್ ಅಲ್ಲಿ ಮಾಡರ್ನ್ ಅಲ್ಲಿ ಅಲೋಪತಿಯಲ್ಲಿ ತುಂಬಾ ವಿಧವಾದಂಥ ಶಸ್ತ್ರಕ್ರಿಯೆಗಳಿದೆ. ಆದರೆ ನಮ್ಮ ಈ ಕ್ಷಾರ ಅಂತ ಹೇಳಿದೆವಲ್ಲ, ಇದು ಸುಲಭವಾದಂತಹ ಒಂದು ಚಿಕಿತ್ಸೆ. ಈ ಕ್ಷಾರವನ್ನು, ಈ ಗುದ ದ್ವಾರ ಇರುತ್ತಲ್ಲ, ಅದು ಹೊರಗೆ ಬಂದಿರುತ್ತೆ, ಅದನ್ನು ಸ್ವಲ್ಪ ಪ್ಯಾಕ್ ಮಾಡಿಕೊಳ್ಬೇಕು, ಮತ್ತೆ ಇದರದ್ದು ಬೌಂಡ್ರಿಯನ್ನು ಪ್ಯಾಕ್ ಮಾಡಿ ಈ ಉಳಿದ ಈ ಮಾಸಿಗೆ ಈ ಕ್ಷಾರವನ್ನು ಹಚ್ಚುವಂಥದ್ದು. ಕೇವಲ ಒಂದೇ ನಿಮಿಷದಲ್ಲಿ ನಿಮ್ಮ ಕಣ್ಣೆದುರಿಗೆ ಅದು ಅಲ್ಲಿಂದ ಹಿಗ್ಗಿದ್ದು ಕುಗ್ಗಿಕೊಂಡು ಹೋಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ನಾನು ಹೇಳಿದೆಲ್ಲ, ಯಾವುದೇ ಒಂದು ಮ್ಯೂಕೋಸಲ್ ಇದಕ್ಕೆ ಹಾಕಿದ್ರೆ ಅದು ಕಲರ್ ಬ್ಲ್ಯಾಕ್ ಕಲರ್ಗೆ ತಿರುಗುತ್ತೆ. ಬ್ಲ್ಯಾಕ್ ಕಲರ್ ಅಲ್ಲಿಗೆ ನಮ್ಮ ವಿದಿನ್ 1 ಮಿನಿಟ್ 2 ಮಿನಿಟ್ಸ್ ಅಲ್ಲಿ ಶ್ರಿಂಕ್ ಆಗುತ್ತಾ ಹೋಗುತ್ತೆ. 1 ನಿಮಿಷದಲ್ಲಿ ಪುನಃ ನಿಂಬೆ ರಸ ಹಾಕಿ ಅದನ್ನು ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ಬೇಕು, 1 ನಿಮಿಷ. ಆಮೇಲೆ ಜಾಸ್ತಿ ಇಡಬಾರ್ದು, ಅದನ್ನು ನ್ಯೂಟ್ರಲೈಸ್ ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ ನಮ್ಮ ಎಸ್ಟಿಮದು ತೈಲ ಎಲ್ಲ ಅಪ್ಲೈ ಮಾಡಬೇಕು. ನೀವು 2-3-4 ಮಿನಿಟ್ಸಲ್ಲಿ ಸಂಪೂರ್ಣವಾಗಿ ಹೊರಗೆ ಬಂದದ್ದು ಮಾಸ್ ಒಳಗೆ ಹೋಗುತ್ತೆ. ಇದು ತುಂಬಾ ಅದರದ್ದು ಉಪಯೋಗ. ಹಾಗಾದ್ರೆ ಇದಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ? ಏನು ಸೈಡ್ ಎಫೆಕ್ಟ್ ಇಲ್ಲ, ಅಂದ್ರೆ ಅದನ್ನು ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ಬೇಕು. ಅಂದ್ರೆ ಈಗ ನಾವು 1 ನಿಮಿಷದಲ್ಲಿ ನಿಂಬೆ ರಸದಲ್ಲಿ ತೊಳ್ಕೊಳ್ಬೇಕು. ಇಷ್ಟೆಲ್ಲ ಏನು ರೆಕ್ಟಲ್ ಕಂಡೀಷನ್ ಅಲ್ಲಿ ಈ ಒಂದು ಕ್ಷಾರ ಕರ್ಮ ಅಂತ ನಾನು ಹೇಳಿದೆಲ್ಲ, ಕ್ಷಾರ ಕರ್ಮ ಅಂತ ಅಪ್ಲಿಕೇಶನ್, ಇದನ್ನು ಯೂಸ್ ಮಾಡಬಹುದು. ಮತ್ತೆ ನಿಮಗೆ ಇನ್ನೂ ಅನೇಕ ಕಡೆಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಈಗ ನೀವು ಆಣಿ ಅಂತ ಹೇಳ್ತೇವೆ. ಈಗ ನಾವು ಶಸ್ತ್ರಚಿಕಿತ್ಸೆಗೆ ಹೋದ್ರೆ, ಮಾಡರ್ನ್ ಇದಕ್ಕೆ ಇದು ಸಿಸ್ಟಮ್ಗೆ ಹೋದ್ರೆ, ಅಲ್ಲಿ ಅದನ್ನು ಇದು ತೆಗೀತಾರೆ, ಆಣಿಯನ್ನು ತೆಗೀತಾರೆ ಅಷ್ಟೇ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಆಣಿ ರಿಪೀಟ್ ಆಗುತ್ತೆ, ರಿಕರೆನ್ಸ್ ಆಗುತ್ತೆ. ಸೊ ನಾವು ಆಣಿಯನ್ನು ತೆಗೆದ ಮೇಲೆ ಅದಕ್ಕೆ ಕ್ಷಾರ ಹಚ್ಬೋದು. ಅದರ ಬೇಸಿಗೆ ನಾವು ಅದನ್ನು ಕೂಡ ಚಿಕಿತ್ಸೆಯ ಮೂಲಕ ತೆಗೆದು ಹಾಕಿ ಆಮೇಲೆ ಅದರ ಬೇಸಿಗೆ ನಾವು ಈ ಕ್ಷಾರವನ್ನು ಹಚ್ಚುವುದರಿಂದ ಅದನ್ನು ನಾವು ರಿಕರೆಂಟ್ ಪುನರಾವರ್ತಿಸದಂತೆ ನಾವು ತಡೆಯಬಹುದು. ಮತ್ತೊಂದು ಇದಾಯ್ತಲ್ಲ, ನಾವು ಹೇಳಿದ ಈಗ ಆಣಿ ಅಂತ ಆಯ್ತಲ್ಲ, ಮತ್ತೆ ಈ ವಾರ್ಟ್ ಅಂತ ಹೇಳ್ತೇವೆ, ನಿಮಗೆ ಗೊತ್ತಿರ್ಬೋದು, ಕೆಡು ಅಂತ. ಈ ಕೆಡುವಿಗೆ ಏನು ಮಾಡಿದ್ರು ಕೆಲವೊಮ್ಮೆ ಹರಕೆ ಹೇಳ್ತಾರೆ, ಹಾಗೇನೆ ಮಾಡ್ತಾರೆ. ಈ ಮಾಡರ್ನ್ ಕೂಡ ಕೆಲವೊಂದು ಅದನ್ನು ರಿಮೂವ್ ಮಾಡ್ತಾರೆ. ಬಟ್ ಕ್ಷಾರವನ್ನು ಸುತ್ತ ಕವರ್ ಮಾಡಿಕೊಂಡು ಆ ಕ್ಷಾರಕ್ಕೆ ಅದನ್ನು ಹಚ್ಚಬೇಕು, ಆಗ್ಲಿ ಕಿತ್ತೋಗುತ್ತೆ. ಮತ್ತೆ ಕೆಲವೊಮ್ಮೆ ತಲೆಯಲ್ಲಿ ವೈರಲ್ ವಾರ್ಟ್ಸ್ ಅಂತ ಆಗುತ್ತೆ, ತುಂಬಾ ದೊಡ್ಡ ವಾರ್ಟ್ಗಳ ತಲೆಯಲ್ಲಿ, ಅಂದ್ರೆ ಸ್ಕಾಲ್ಪ್ ಅಲ್ಲಿ ಇಲ್ಲಿ ಮೇಲೆಲ್ಲ. ಅದನ್ನು ಅದನ್ನು ಹೇರ್ ಅನ್ನೆಲ್ಲ ಕತ್ತರಿಸಿ ಆ ಜಾಗವನ್ನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಹಚ್ಚುವುದರಿಂದ 2 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲಿ ಅದನ್ನು ನಿಂಬೆ ಹುಳಿ ಹಾಕಿ ಅದನ್ನು ಪುನಃ ಮಾಡಬೇಕು. ವಿದಿನ್ 1 ವೀಕ್ ಅಲ್ಲಿ ಡ್ರೈ ಆಗಿ ಕಂಪ್ಲೀಟ್ ಕಿತ್ತೋಗುತ್ತೆ. ಸೊ ಇಷ್ಟೆಲ್ಲ ಪ್ರಯೋಜನಗಳು ಇದರಿಂದ ಇದೆ, ಯಾವುದು ನಮ್ಮ ಕ್ಷಾರಕರ್ಮ ಅಂತ ನಾವು ಹೇಳ್ತೇವಲ್ಲ. ಆಮೇಲೆ ಅಷ್ಟೇ ಅಲ್ಲ, ಬೇರೆ ಸ್ಕಿನ್ ಡಿಸಾರ್ಡರ್ಸ್ ಕೂಡ ಹಾಕ್ಬೋದು. ಕೆಲವೊಮ್ಮೆ ಲ್ಯೂಕೋಡರ್ಮ ಅಂತ ಹೇಳ್ತೇವೆ. ಆಮೇಲೆ ಇನ್ನಿತರ ಕುಷ್ಠಗಳು, ಅಂದ್ರೆ ಬೇರೆ ಬೇರೆ ರೀತಿಯ ಚರ್ಮವ್ಯಾಧಿಗಳಿವೆ. ಎಲ್ಲಾ ಕಡೆ ಕೂಡ ಇದನ್ನು ಈ ಕ್ಷಾರ ಕರ್ಮ ಕ್ಷಾರ ಲೇಪನವನ್ನು ನಾವು ಮಾಡಬಹುದು. ಎಸ್ ಡಾಕ್ಟರ್, ಇಲ್ಲಿವರೆಗೆ ಕ್ಷಾರ ಕರ್ಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ರಿ. ಇನ್ನು ಈ ಕ್ಷಾರ ಸೂತ್ರ ಅಂದ್ರೆ ಏನು, ಇದರ ಉಪಯೋಗ ಏನು ಅನ್ನುವಂಥದ್ದು ಡಾಕ್ಟರ್, ಆಮೇಲೆ ಯಾವೆಲ್ಲ ರೋಗಗಳಿಗೆ ಇದನ್ನ ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಓಕೆ ಮೇಡಮ್, ಕ್ಷಾರ ಸೂತ್ರ ಅಂತ ಹೇಳಿದ್ರೆ, ಈಗ ಒಂದು ಸೂತ್ರ ಅಂತ ಹೇಳಿದ್ರೆ ಥ್ರೆಡ್ ಗೊತ್ತುಂಟು ನಿಮಗೆ. ಕ್ಷಾರ ಸೂತ್ರ ಅಂತ ಹೇಳಿದ್ರೆ ಮೆಡಿಕೇಟೆಡ್ ಥ್ರೆಡ್, ಅಂದ್ರೆ ಮದ್ದುಗಳನ್ನು ಲೇಪನ ಮಾಡಿದಂತಹ ಒಂದು ದಾರ. ಓಕೆ, ಸೊ ಇದನ್ನು ಈ ಕ್ಷಾರ ಅಂತ ನಾನು ಪ್ರಿಪರೇಷನ್ ಹೇಳಿದೆ, ಮರದಲ್ಲಿ ಸುಟ್ಟು ಹಾಕಿ ಕ್ಷಾರ ನಾವು ಪೇಸ್ಟ್ ತರ ಸಿಗುತ್ತೆ. ಈ ಪೇಸ್ಟ್ ಅನ್ನು ಒಂದು ದಾರ ತಗೊಳ್ಳಿ, ಅಂದ್ರೆ ದಾರ ಅಂತ ಹೇಳಿ ಅದಕ್ಕೊಂದು ನಂಬರ್ 20 ಸರ್ಜಿಕಲ್ ಥ್ರೆಡ್ ಅಂತ ಉಂಟು. ಆ ಥ್ರೆಡ್ ಅನ್ನು ಗಟ್ಟಿಯಾಗಿ ತೆಗೆದುಕೊಂಡು ಅದಕ್ಕೆ ಟೋಟಲ್ 21 ಬಾರಿ ಲೇಪನ ಮಾಡಬೇಕು. 21 ಕೋಟ್ ಮಾಡಬೇಕಾಗುತ್ತೆ. ಸುಲಭದ ಮಾತಲ್ಲ, ಅದು ಯಾರಿಂದಲೂ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಎಕ್ಸ್ಪರ್ಟ್ ಇಂದ ಮಾತ್ರ ಮಾಡಬಹುದು. ಅದಕ್ಕೆ ಫಸ್ಟ್ಗೆ ಒಂದು 7 ಲೇಪ ಸ್ನುಹಿ ಅಂದ್ರೆ ಕಳ್ಳಿಯ ಲೇಟೆಕ್ಸ್ ಅಂತ ಹೇಳ್ತೇವಲ್ಲ, ಕಳ್ಳಿಯ ಹಾಲು, ಅದನ್ನು 7 ಲೇಪನ ಮಾಡಬೇಕು. ಆಮೇಲೆ 11 ಲೇಪನ ಕ್ಷಾರ,
11 ಸಲ ಕೋಟಿಂಗ್ ಯಾವ್ದ್ರದ್ದು? ಕ್ಷಾರದ್ದು. ಫಸ್ಟ್ 7 ಲೇಪನ ಸ್ನುಹಿ ಕ್ಷೀರ ಲೇಟೆಕ್ಸ್ ಅಂದ್ರೆ ಕಳ್ಳಿಯ ಹಾಲಿಂದು. ಆಮೇಲೆ ಲಾಸ್ಟ್ಗೆ 3 ಲೇಪ ಹರಿದ್ರ ಅರಶಿನದ ಹುಡಿ. ಸೊ ಟೋಟಲ್ 21 ಇದನ್ನು ಸಮಾನಾಂತರವಾಗಿ ಲೇಪಿಸಬೇಕು. ಎಲ್ಲಿಯೂ ಬೀಡಿಂಗ್ ಅಂದ್ರೆ ಬರಬಾರದು, ಗಂಟು ಸಿಗಬಾರದು. ಯಾಕಂತ ಹೇಳಿದ್ರೆ ಇದು ಕ್ಷಾರ ಸೂತ್ರ ಮಾಡುವಾಗ ಈ ಗಂಟು ಸಿಕ್ಕಿದ್ರೆ ತುಂಬಾ ಪೇನ್ ಆಗುತ್ತೆ. ಸೊ ಅದನ್ನು ಯೂನಿಫಾರ್ಮ್ ಆಗಿ ನಾವು ಅದನ್ನು ಅಪ್ಲೈ ಮಾಡಬೇಕು. 21 ಸಲ ಅಪ್ಲೈ ಮಾಡಿ ಅದನ್ನು ಕಂಪ್ಲೀಟ್ ಡ್ರೈ ಮಾಡಬೇಕು. ಡ್ರೈ ಮಾಡಿ ಯೆಲ್ಲೋ ಕಲರ್ ತರ ಇರುತ್ತೆ ಅದು ಥ್ರೆಡ್. ಇದು ಮೆಡಿಕೇಟೆಡ್ ಥ್ರೆಡ್, ಇಟ್ಸ್ ನಾಟ್ ಎ ಸಿಂಪಲ್ ಥ್ರೆಡ್. ಈಗ ಮಾಡರ್ನ್ ಸಿಸ್ಟಮ್ ಅಲ್ಲಿ ಥ್ರೆಡ್ಗಳನ್ನು ಸೆಟಾನ್ ಥ್ರೆಡ್ ಅಂತ ಯೂಸ್ ಮಾಡ್ತಾರೆ. ಅದಕ್ಕಿಂತಲೂ ಇದು ತುಂಬಾ ಪರಿಣಾಮಕಾರಿಯಾದಂತಹ ಇದು ಥ್ರೆಡ್. ಓಕೆ, ಈ ಥ್ರೆಡ್ ಅನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕ್ಗಳನ್ನು ಮಾಡಿಕೊಂಡು ಅದನ್ನು ಆಮೇಲೆ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದನ್ನು ನಾವು ಯೂಸ್ ಮಾಡುವಂಥದ್ದು. ಮುಖ್ಯವಾಗಿ ಫಿಸ್ಟುಲೈನ್ ಏನೋ ಅದಕ್ಕೆ ಅದನ್ನು ತುಂಬಾ ಪ್ರಯೋಜನ ಇದೆ. ಫಿಸ್ಟುಲೈನ್ ಏನೋ ಈಗ ಮಾಡರ್ನ್ ಸಿಸ್ಟಮ್ ಅಲ್ಲಿ ಹೋದ್ರೆ ಫಿಸ್ಟುಲೈನ್ ಏನಕ್ಕೆ ಸರ್ಜರಿ ಮಾಡ್ತಾರೆ, ಫಿಸ್ಟುಲೆಕ್ಟಮಿ ಅಂತ ಮಾಡ್ತಾರೆ. ಈ ಟ್ರ್ಯಾಕ್ ಅನ್ನು ಕಂಪ್ಲೀಟ್ ಓಪನ್ ಮಾಡಿ ಹೀಗೆ ಬಿಡ್ತಾರೆ. ಓಕೆ, ಆದ್ರೆ ಹೈ ಏನಲ್ ಫಿಸ್ಟುಲಾ ಅಂತ ಉಂಟು. ಅಂದ್ರೆ ಈ ಫಿಸ್ಟುಲಾದ ಒಂದು ಓಪನಿಂಗ್ ಒಳಗೆ ಇರುತ್ತೆ, ಅಂದ್ರೆ ಏನೋ ರೆಕ್ಟಲ್ ರಿಂಗ್ಗಿಂತ ಆಚೆ ಇರುತ್ತೆ. ಅಂತ ಕಂಡೀಷನ್ ಅಲ್ಲಿ ಸರ್ಜರಿ ಮಾಡಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಸರ್ಜರಿ ಮಾಡಿದ್ರೆ ನಮ್ಮ ಸ್ಪಿಂಕ್ಟರ್ಸ್ ಅಂತ ಇರುತ್ತೆ, ನಮಗೆ ಮಲತ್ಯಾಗ ಬರುವಾಗ ನಮಗೆ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದು ಪವರ್ ಇರುತ್ತೆ ನೋಡಿ, ಅಲ್ಲಿ 2 ಬಗೆಯ ಸ್ಪಿಂಕ್ಟರ್ ಇರುತ್ತೆ. ಯಾರಾದ್ರೂ ಸ್ಪಿಂಕ್ಟರ್ಗೆ ಡ್ಯಾಮೇಜ್ ಆದ್ರೆ ಪರ್ಮನೆಂಟ್ ಆಗಿ ಅವನಿಗೆ ಮಲದ ಕಂಟ್ರೋಲ್ ಹೋಗಿ ತಪ್ಪಿ ಬಿಡ್ತದೆ. ಅದಕ್ಕೆ ಬೇಕಾಗಿ ಈ ಸೂತ್ರ ಹಾಕುವುದರಿಂದ, ನಾವು ಈ ಕ್ಷಾರ ಸೂತ್ರವನ್ನು ಅಲ್ಲಿಗೆ ಹಾಕುವುದರಿಂದ ಕಂಪ್ಲೀಟ್ ಆಗಿ ಅದನ್ನು ನಮಗೆ ಏನೋ ಇದು ಸ್ಪಿಂಕ್ಟರ್ಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ನಮಗೆ ತಡೆಗಟ್ಟಬಹುದು. ಇದರದ್ದು ಉಪಯೋಗ ಇದು. ಎಸ್ ಡಾಕ್ಟರ್, ಇವಾಗ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನೀವು ಕ್ಷಾರ ಸೂತ್ರದ ಉಪಯೋಗದ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಇದರಿಂದ ಯಾವೆಲ್ಲ ಲಾಭಗಳಿದೆ ಅನ್ನುವಂಥದ್ದು ಡಾಕ್ಟರ್? ನೋಡಿ, ಫಿಸ್ಟುಲಾ ಇನ್ನೇನು ಅಂತ ನಾನು ಹೇಳಿದೆ. ಈ ಫಿಸ್ಟುಲಾ ಇನ್ನೇನೋಗೆ ಕ್ಷಾರ ಸೂತ್ರ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ. ಆಮೇಲೆ ಈಗ ನಾನು ಕ್ರಾನಿಕ್ ಫಿಶರ್ ಇನ್ನೇನು ಅಂತ ಹೇಳಿದೆ. ಈಗ ಏನೋ ಆ ಜಾಗದಲ್ಲಿ ಕಟ್ ಆಗುವಂಥದ್ದು, ಅದು ಕ್ರಾನಿಕ್ ಆಗುವಾಗ ಅದು ಪೈಲ್ ಮಾಸ್ ತರ ಬರುತ್ತೆ, ಸಣ್ಣದು. ಅಂದ್ರೆ ಅದು ಸೆಂಟಿನಲ್ ಪೈಲ್ ಅಂತ ಹೇಳ್ತೇವೆ. ಕೆಲವರು ಅದು ಕನ್ಫ್ಯೂಸ್ ಆಗುತ್ತೆ, ಕೆಲವು ಪೇಷಂಟ್ ಗಳಿಗೆ ಏನು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಪೈಲ್ಸ್ ಬಂದಿದೆ, ಆಕ್ಚುಲಿ ಪೈಲ್ಸ್ ಇರುವುದಿಲ್ಲ, ಅದು ಸೆಂಟಿನಲ್ ಪೈಲ್. ಅದನ್ನು ಕೂಡ ನಾವು ಕ್ಷಾರ ಸೂತ್ರ ಮೂಲಕ ಅದನ್ನು ನಾವು ಕಟ್ಟಿ ತೆಗಿಬಹುದು. ಮತ್ತೊಂದು ಇರುವಂತದ್ದು ಈಗ ಇದರಲ್ಲಿ ಪೈಲ್ಸ್ ಅಲ್ಲಿ ಕೂಡ ಕೆಲವೊಮ್ಮೆ ಈ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಬರುತ್ತೆ. ಈ ಪೈಲ್ಸ್ ಅನ್ನು ಸಂಪೂರ್ಣವಾಗಿ ಅದರ ಬುಡವನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನಾವು ಫಿಕ್ಸೇಷನ್ ಮಾಡ್ತೇವೆ. ನಾರ್ಮಲ್ ಥ್ರೆಡ್ ಅಲ್ಲಿ ಮಾಡ್ತೇವೆ. ನಾರ್ಮಲ್ ಥ್ರೆಡ್ ಬದಲು ಅದನ್ನು ನಾವು ಕ್ಷಾರ ಸೂತ್ರವನ್ನು ಕೂಡ ಆ ಕಡೆಯಲ್ಲಿ ಯೂಸ್ ಮಾಡಬಹುದು. ಇನ್ನೊಂದು ಮುಖ್ಯವಾದ ಕಾಯಿಲೆ ಪೈಲೋನೈಡಲ್ ಸೈನಸ್. ಪೈಲೋನೈಡಲ್ ಸೈನಸ್ ಅಂತ ಹೇಳಿದ್ರೆ ಗುದಭಾಗದ ಸ್ವಲ್ಪ ಒಂದು 5-6 ಸೆಂಟಿಮೀಟರ್ ಮೇಲೆ ನಮ್ಮ ಈ ಬ್ಯಾಕ್ ರೀಜನ್ ಬರುತ್ತೆ ನೋಡಿ, ಬ್ಯಾಕ್ ಲೋ ಬ್ಯಾಕ್ ಬರುತ್ತೆ, ಅದು ಮಿಡ್ಲ್ ಏರಿಯಾದಲ್ಲಿ. ಅಲ್ಲಿ ಹೇರ್ ಜಾಸ್ತಿ ಇರುವಂತಹ ಪರ್ಸನ್ ಅಲ್ಲಿ ಕೆಲವೊಮ್ಮೆ ಅದಕ್ಕೆ ಜೀಪ್ ಡಿಸೀಸ್, ಜೀಪ್ ಬಾಟಮ್ ಅಂತ ಹೇಳ್ತೇವೆ. ಅಂದ್ರೆ ಅದು ಹೇರ್ ಎಲ್ಲ ತಿಕ್ಕಿ ಒಳಗೆ ಹೋಗಿ ಅಲ್ಲಿ ಆಪ್ಸೆಸ್ ಆಗುತ್ತೆ, ಅಲ್ಲಿ ಒಂದು ಸೈನಸ್ ತರ ಆಗುತ್ತೆ. ಇದಕ್ಕೆ ಮಾಡರ್ನ್ ಅಲ್ಲಿ ತುಂಬಾ ಚಿಕಿತ್ಸೆಗಳಿದೆ, ಆದ್ರೆ ಎಲ್ಲ ರಿಕರೆನ್ಸ್ ಆಗುತ್ತೆ. ಇಲ್ಲಿ ಕೂಡ ನಾವು ಆ ಹೇರ್ ಅನ್ನು ತೆಗೆದು ಅಲ್ಲಿ ಆಪ್ಸೆಸ್ ಆಗುತ್ತೆ ಫಸ್ಟ್ಗೆ, ಆಮೇಲೆ ಆಮೇಲೆ ಹೇರ್ ಅನ್ನು ತೆಗಿಬೇಕು, ಅಂದ್ರೆ ಫಾರಿನ್ ಬಾಡಿಯನ್ನು ರಿಮೂವ್ ಮಾಡಿ ಆಮೇಲೆ ಅಲ್ಲಿ ಸಹ ಕ್ಷಾರಸೂತ್ರ ಮಾಡಬಹುದು. ಸೊ ಪೈಲೋನೈಡಲ್ ಸೈನಸ್ ಅಲ್ಲಿ ಕ್ಷಾರಸೂತ್ರ ಮಾಡುವಂಥದ್ದು, ಇವನ್ ಸೆಂಟಿನಲ್ ಪೈಲ್ ಅಲ್ಲಿ ಮಾಡುವಂಥದ್ದು, ಪೈಲ್ಸ್ ಅಲ್ಲಿ ಕೂಡ ನಾವು ಅದನ್ನು ಕಟ್ಟಬಹುದು. ಆಮೇಲೆ ಫಿಸ್ಟುಲಾ ಇನ್ನೇನೋ, ಇಷ್ಟು 4 ಡಿಸೀಸ್ಗಳಲ್ಲಿ ಕ್ಷಾರಸೂತ್ರವನ್ನು ನಾವು ಉಪಯೋಗಿಸಬಹುದು. ಇದ್ರ ರೋಗಿಗೆ ಏನಾದ್ರೂ ಪೇನ್ ಜಾಸ್ತಿ ಆಗಿರುತ್ತಾ? ಹೇಗೆ ಪೇನ್? ಆಕ್ಚುಲಿ ಕ್ಷಾರಸೂತ್ರದಲ್ಲಿ ಸ್ವಲ್ಪ ಪೇನ್ ಆಗುತ್ತೆ. ಈಗ ನಮಗೆ ಅನಸ್ತೇಶಿಯಾದ ಸಪೋರ್ಟ್ ಇದ್ರೆ ಕೆಲವರು ಸ್ಪೈನಲ್ ಅನಸ್ತೇಶಿಯಾದಲ್ಲಿ ಮಾಡ್ತಾರೆ, ಕೆಲವರು ಲೋಕಲ್ ಅಲ್ಲಿ ಕೂಡ ಮಾಡ್ತಾರೆ, ಸೆಡೇಷನ್ ಕೊಟ್ಟು ಲೋಕಲ್ ಅಲ್ಲಿ ಮಾಡ್ತಾರೆ. ಕೆಲವೊಂದು ಕಂಡೀಷನ್ ಅಲ್ಲಿ ಸಿಂಪಲ್ ಫಿಸ್ಟುಲಾಗಳಿವೆ, ಸಬ್ ಮ್ಯೂಕೋಸಲ್ ಫಿಸ್ಟುಲಾ ಅಂತ ಸಣ್ಣ ಟ್ರ್ಯಾಕ್ ಇರುವಂತದ್ದು, ಅದಕ್ಕೆ ಯಾವ ಲೋಕಲ್ ಅನಸ್ತೇಶಿಯಾ ಕೊಟ್ಟು ಮಾಡ್ಲಿಕ್ಕೆ ಆಗುತ್ತೆ, ಬೇರೆ ಏನು ಪೇನ್ ಆಗಲ್ಲ. ಅಂದ್ರೆ ಕೆಲವೊಮ್ಮೆ ಡೀಪ್ ಇರುತ್ತೆ, ಟ್ರಾನ್ಸ್ ಸ್ಪಿಂಕ್ಟ್ರಿಕ್ ಫಿಸ್ಟುಲಾ ಅಂತ, ಇಂಟರ್ ಸ್ಪಿಂಕ್ಟ್ರಿಕ್ ಫಿಸ್ಟುಲಾ ಅಂತ ಇರುತ್ತೆ, ಟ್ರಾನ್ಸ್ ಸ್ಪಿಂಕ್ಟ್ರಿಕ್ ಅಂತ ಕಂಡೀಷನ್ ಕೆಲವೊಮ್ಮೆ ತುಂಬಾ ಜೋರು ಪೇನ್ ಆಗುತ್ತೆ. ಆಗ ಕೆಲವೊಮ್ಮೆ ಅನಸ್ತೇಶಿಯಾ ಸಪೋರ್ಟ್ ಬೇಕಾಗುತ್ತೆ, ಇಲ್ಲದ್ರೆ ಅನಸ್ತೇಶಿಯಾ ಸಪೋರ್ಟ್ ಇಲ್ಲದೆ ಕೂಡ ಇದನ್ನು ಮಾಡಬಹುದು. ಮತ್ತೆ ಕ್ಷಾರ ಅಪ್ಲಿಕೇಶನ್ ಅಂತ ಹೇಳ್ತೇವಲ್ಲ, ಗುದಭಾಗಕ್ಕೆ ನಾವು ಅಪ್ಲೈ ಮಾಡಿದ್ರೆ ತುಂಬಾ ಪೇನ್, ಯಾಕಂದ್ರೆ ಅದು ಸೆನ್ಸಿಟಿವ್ ಏರಿಯಾ. ಅಲ್ಲಿ ಯಾವ ಕಂಡೀಷನ್ ಆದ್ರೂ ಸ್ವಲ್ಪ ಪೇನ್ ಇರುತ್ತೆ. ಆದ್ರೆ ನಾನು ಹೇಳಿದೆಲ್ಲ, ಈ ಆಣಿಗೆ ಮತ್ತೆ ವಾರ್ಟಿಗೆಲ್ಲ ನಾವು ಅಪ್ಲೈ ಮಾಡಿದ್ರೆ ಏನು ಪೇನ್ ಆಗಲ್ಲ, ಏನು ಗೊತ್ತೇ ಆಗಲ್ಲ. ಒಂದು 5-2 ಮಿನಿಟ್ಸ್ ಅಲ್ಲಿ ಎಲ್ಲ ಇದು ಆಗ್ತದೆ. ಇದು ಅಂದ್ರೆ ಇನ್ಸ್ಟೆಂಟ್. ಈಗ ಎಲ್ಲರೂ ಹೇಳ್ತಾರೆ ಆಯುರ್ವೇದಿಕ್ ಸ್ಲೋ, ಇಂಗ್ಲಿಷ್ ಫಾಸ್ಟ್ ಅಂತ, ಮಾಡರ್ನ್ ಫಾಸ್ಟ್ ಅಂತ. ಬಟ್ ಈ ಕ್ಷಾರದ ವಿಷಯಕ್ಕೆ ಬರುವಾಗ ಅದು ಅಲೋಪತಿಗಿಂತಲೂ ಬೇಗ, ಅತ್ಯಂತ ಶೀಘ್ರದಲ್ಲಿ ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೊಡ್ತದೆ ಅಂತ ನಾನು ಹೇಳಬಲ್ಲೆ.
ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಈ ಒಂದು ಕ್ಷಾರಕರ್ಮ ಹಾಗೆ ಕ್ಷಾರ ಸೂತ್ರದ ಬಗ್ಗೆ ನೀವು ಒಂದು ವೀಕ್ಷಕರಿಗೆ ಹೇಳೋದಾದ್ರೆ? ನಾನು ಹೇಳೋದಂತ ಹೇಳಿದ್ರೆ, ಈ ಕ್ಷಾರ ಸೂತ್ರಕ್ಕಿಂತ ಮೊದಲಾಗಿ ಏನು ಹೇಳೋದಂದ್ರೆ ಏನೋರೆಕ್ಟಲ್ ಡಿಸೀಸಸ್. ಈ ಏನೋರೆಕ್ಟಲ್ ಡಿಸೀಸ್ ಅಂತ ನಾವು ಏನು ಹೇಳ್ತೇವೆ, ಗುದ ವ್ಯಾಧಿಗಳಂತ ಏನು ಹೇಳ್ತೇವೆ, ಅಲ್ಲಿ ನಿಮಗೆ ಸಿಂಪಲ್ ಒಂದು ಕಾನ್ಸ್ಟಿಪೇಷನ್, ಒಂದು ಮಲಬದ್ಧತೆಯಿಂದ ಶುರುವಾಗಿ ಗುದನಾಳದ ಕ್ಯಾನ್ಸರ್ ಅವರೆಗೆ ವೈಡ್ ವೆರೈಟೀಸ್ ಆಫ್ ಡಿಸೀಸಸ್ ಉಂಟು ಅದರಲ್ಲಿ. ಅದಕ್ಕೆ ಯಾವಾಗಲೂ ಪೇಷಂಟ್ಗಳಿಗೆ ವೀಕ್ಷಕರಿಗೆ ನಂದೊಂದು ವಿಜ್ಞಾಪನೆ ಏನಂತ ಹೇಳಿದ್ರೆ, ಏನೋರೆಕ್ಟಲ್ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಈಗ ಮಲ ಮಾಡುವಾಗ ರಕ್ತ ಹೋಗಿರ್ಬೋದು, ಅಲ್ಲಿ ಮಾಂಸ ಹೊರಗೆ ಬರುವಂಥದ್ದು ಇರ್ಬೋದು, ಅಲ್ಲಿ ನೋವಾಗುವಂಥದ್ದು ಇರ್ಬೋದು, ಏನು ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನೀವು ಹತ್ತಿರದ ಆಯುರ್ವೇದಿಕ್ ಸರ್ಜನ್ಸ್ ಇರ್ತಾರೆ. ಈಗ ನಾವು ಆಯುರ್ವೇದಿಕ್ ಸರ್ಜನ್ಸ್ ಅನ್ನು ಕನ್ಸಲ್ಟ್ ಮಾಡಿ, ಇಲ್ಲದಿದ್ರೆ ಮಾಡರ್ನ್ ಸರ್ಜನ್ಸ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿಯೇ ನೀವು ಮುಂದುವರಿಬೇಕು. ಇಲ್ಲದಿದ್ರೆ ಕೆಲವೊಮ್ಮೆ ನಮಗೆ ಬರುತ್ತೆ ಫಿಸ್ಟುಲ್ ಅಂತ ಬರುತ್ತೆ, 10-20 ವರ್ಷ ತೋರಿಸುವುದಿಲ್ಲ, ಅದು ಲಾಸ್ಟಿಗೆ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆ ಫಿಶರ್ ಅಂತ ಹೇಳುವುದು ವೈಡ್ ಕ್ರಾನಿಕ್ ಫಿಶರ್ ಏನಾಗುತ್ತೆ. ಸೊ ಮತ್ತೆ ಅದರಿಂದ ಬೇರೆ, ಯಾಕೆಂತ ಹೇಳಿದ್ರೆ ತುಂಬಾ ಜನ ಡಾಕ್ಟರ್ ಬರ್ತಾರೆ, ಅವರು ಹೇಳ್ತಾರೆ ನನಗೆ ಪೈಲ್ಸ್ ಇದೆ ಅಂತ ಡಾಕ್ಟರ್ ಮದ್ದು ಕೊಡ್ತಾರೆ. ಅವ್ರು ಆಕ್ಚುಲಿ ಫಿಶರ್ ಇರ್ಬೋದು, ಬೇರೆ ಕಾಯಿಲೆಗಳು ಇರ್ಬೋದು. ಪೈಲ್ಸ್ಗೆ ಮದ್ದು ಕೊಟ್ಟು 1-2 ವರ್ಷ 3 ವರ್ಷಗಳು ಅದು ಬೇರೆ ಇರುತ್ತೆ. ಯಾಕಂದ್ರೆ ಅದಕ್ಕೆ ಬೇರೆ ಬೇರೆ ಡಿಸೀಸ್ಗೆ ಬೇರೆ ಬೇರೆ ಔಷಧಿಗಳಿವೆ, ಒಂದೇ ಔಷಧ ಅಲ್ಲ. ಪೈಲ್ಸ್ಗೆ ಫಿಶರಿಗೆ ಒಂದೇ ಔಷಧಿ ಆಗಲ್ಲ. ಅದಕ್ಕೆ ನಾವು ನಮ್ಮ ಜನರಲ್ಲಿ ಒಂದು ವಿಜ್ಞಾಪನೆ ಅಂತ ಹೇಳಿದ್ರೆ, ನೀವು ಪರೀಕ್ಷೆ ಮಾಡಿಸಿಕೊಂಡು ಟ್ರೀಟ್ಮೆಂಟ್ ಮಾಡಿ. ಮತ್ತೆ ಕ್ಷಾರದ ವಿಷಯಕ್ಕೆ ಬರುವಾಗ, ಕ್ಷಾರ ಅಪ್ಲಿಕೇಶನ್ ಇರ್ಬೋದು, ಕ್ಷಾರ ಸೂತ್ರದ ಉಪಯೋಗಗಳಿರ್ಬೋದು. ಇಂದಿನ ಮಟ್ಟಿಗೆ ಹೈ ಏನಲ್ ಫಿಸ್ಟುಲದಲ್ಲಿ ಇರ್ಬೋದು, ಬೇರೆ ಇನ್ನಿತರ ಕಂಡೀಷನ್ ಅಲ್ಲಿ ಕೂಡ ಕ್ಷಾರ ಅಂತ ಹೇಳುವಂಥದ್ದು ಬೇಗನೆ ರಿಲೀಫ್ ಕೊಡುವಂಥದ್ದು, ಸುಲಭ ಖರ್ಚು ಕಡಿಮೆ ಆಗ್ತದೆ, ತುಂಬಾ ದುಬಾರಿ ಅಲ್ಲ ಅದು. ಮತ್ತೊಂದು OPD ಬೇಸಿಸ್ ಅಲ್ಲಿ ಮಾಡಬಹುದು, ಪೇಷಂಟ್ ಅಡ್ಮಿಷನ್ ಮಾಡುವಂತ ಅವಶ್ಯಕತೆ ಇಲ್ಲ ತುಂಬಾ. ಮತ್ತೊಂದು ರಿಕರೆನ್ಸ್, ಈಗ ಪುನರಾವರ್ತಿಸುವಂತಹ ರೋಗಗಳು, ಅದನ್ನು ಪುನರಾವರ್ತಿಸದಂತೆ ಇದರಲ್ಲಿ ನಮಗೆ ತಡಿಬಹುದು. ಇದೆಲ್ಲ ನಮ್ಮ ಕ್ಷಾರ ಮತ್ತು ಕ್ಷಾರ ಸೂತ್ರ ಈ ಚಿಕಿತ್ಸೆಯ ಒಂದು ಉಪಯೋಗಗಳು ಅಂತ ನಾನು ಹೇಳ್ತೇನೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಕ್ಷಾರ ಸೂತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ ಡಾಕ್ಟರ್. ನಮಸ್ಕಾರ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಈ ಒಂದು ಕ್ಷಾರ ಅಂದರೆ ಏನು, ಅಥವಾ ಒಂದು ಕ್ಷಾರಕರ್ಮ, ಕ್ಷಾರ ಸೂತ್ರ, ಇವೆಲ್ಲದರ ಬಗ್ಗೆ ಡಾಕ್ಟರ್ ಇನ್ಫಾರ್ಮೇಷನ್ ಅನ್ನು ನೀಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.